ಓನರ್ ಅಸೋಸಿಯೇಷನ್ ವಾರ್ಷಿಕ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಗಣ್ಯರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಇದೀಗ ನಮ್ಮ ಲೆಕ್ಕಪತ್ರ ಮಂಡನೆ ಎರಡನೇ ಅದರ್ಸ್ ನಿಮ್ಮ ಸಮಾಜ ಮೂರನೇ ಹೊಸ ಆಫೀಸ್ ಬೇರರನ್ನು ಸೆಲೆಕ್ಟ್ ಮಾಡಬೇಕು. ಇದೀಗ ನಮ್ಮ ಲೆಕ್ಕಪತ್ರದ ವಿಷಯದಲ್ಲಿ ಈಗ ಪ್ರೆಸೆಂಟ್ ಇರುವಂತ ವಿಲ್ಮಾ ಅವರು ಅದರ ಬಗ್ಗೆ ನಿಮ್ಮಲ್ಲಿ ಮಾತನಾಡ್ತಾರೆ. Opening balance, cash in hand 794 rupees 40 paisa. Milagres Society SPX 2512. Cash at bank 46,596 rupees 37 paisa. Electricity charges collected 32,39,901. Maintenance charge collected 10,16,515. Passage rent bar ATM rent 5,66,109. Sundry income 8,200. Tea vendor 400 rupees. Interest on FD 3,420. Advertisement charges receipts 5,500. Old balance received 24,335. Income tax refund 4,123. Interest in income tax refund 247. Bank charges collected 277. Scrap sales 5,700. Reddy loan 7,000. Interest on SB 156 rupees. Deposit Hamza 5,000. Deposit Ibrahim 30,000. Total 50,59,810 77 paisa. Payments as on 31st March 2021 by water charges 4,407. Building maintenance 1,45,505. Electricity charges paid 34,75,503. General expenses 38,615. Salary and wages 8,96,717. Accounting charges 17,500. Annual meeting expenses 20,095. Bank charges 1,548 rupees 16 paise. Bank charges 4,150. Printing and stationery 4,150. Professional charges 3,500. Corporation tax 3,226. Bonus 17,600. Independence Day expenses 2,700. KEB inspection charges 4,200. Raja Reddy loan 5,000. By closing balance, cash in hand 49,948 rupees 40 paise. Milagres Cooperative Society SP account 2,668 rupees. State Bank of India current account 1,88,867 rupees 21 paise. So closing all the payments together 50,59,810 rupees 77 paise. ನಮ್ಮ ಈ ಮೀಟಿಂಗಿನ ಮೊದಲಾಗಿ ಈ ವರ್ಷ ಕೊರೋನಾ ಕಾಲದ ಅನಾಹುತದಲ್ಲಿ ತೀರಿ ಹೋದಂಥ 3 ನಮ್ಮ ಬಿಲ್ಡಿಂಗಿನ ಹೆಸರಾಂತ ವ್ಯಕ್ತಿಗಳು, ಅದರಲ್ಲಿ ಒಬ್ಬರಾದ ಈ ಬಿಲ್ಡಿಂಗ್ ಪ್ರಮೋಟರ್ ಆದಂಥ ಹೈದರ್, ಎರಡನೇದಾಗಿ ಈ ಬಿಲ್ಡಿಂಗ್ ನಲ್ಲಿ ತುಂಬಾ ಶಾಪ್ ಹೊಂದಿರುವಂತ ಒಂದು ಮಹಾನ್ ವ್ಯಕ್ತಿ ಆಲು ಅಬ್ದುಲ್ಲಾ. ಅದೇ ಹಾಗೆ 11 ವರ್ಷದಿಂದ ನಮ್ಮ ಬಿಲ್ಡಿಂಗ್ ನಲ್ಲಿ ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 12 ಗಂಟೆವರೆಗೆ ಕೆಲಸ ಮಾಡುತ್ತಿದ್ದ ಒಂದು ಕಲಾವತಿ ಎಂಬ ಒಂದು ಒಳ್ಳೆ ನಿಷ್ಠಾವಂತ ಕೆಲಸಗಾರ್ತಿ. ಈ 3 ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರಿಗೆ 1 ನಿಮಿಷ ನಾವೆಲ್ಲರೂ ಮೌನವಾಗಿ ಶ್ರದ್ಧಾಂಜಲಿ ಅರ್ಪಿಸಬೇಕು. ಧನ್ಯವಾದ. ಹಾಗೆ ಈಗ ನಮ್ಮ ಟ್ರೆಸರರ್ ಅಕೌಂಟಿನ ಬಗ್ಗೆ ನಿಮಗೆಲ್ಲ
ಬದಲಾವಣೆ ಮಾಡಿದ್ದಾರೆ. ಅದರ ಬಗ್ಗೆ ಏನಾದರೂ ಸಂಶಯಗಳಿದ್ದರೆ ನೀವು ಕೇಳಬಹುದು. ಎರಡನೇದಾಗಿ ಎನಿ ಅದರ್ ಸಬ್ಜೆಕ್ಟ್, ಈ ಕಮರ್ಷಿಯಲ್ ಕಾಂಪ್ಲೆಕ್ಸಿನ ಬಗ್ಗೆ ಏನಾದರೂ ಸಣ್ಣ ಡೌಟ್ಗಳೆಲ್ಲ ಇದ್ರೆ ನೀವು ಕೇಳ್ಬೋದು. ಫಸ್ಟ್ ಇಡ್ತೇವೆ, ಫಸ್ಟ್ ಜನಗಳ ಡೌಟ್ ಏನು ಕೇಳಬೇಕು, ಓನರ್ಸ್ನವರ ಸಂಶಯ ಕೇಳಬೇಕು, ಆಮೇಲೆ ನಾವು ಆಫೀಸ್ ಬೇರೆ ಹೊಸದಾಗಿ ಮಾಡೋದು. ಈಗ ನಮ್ಮ ಬಿಲ್ಡಿಂಗ್ ನಲ್ಲಿ ನಮ್ಮ ಕೈಯಲ್ಲಿ ಟೋಟಲ್ ಅಮೌಂಟ್ 4,92,000 ರೂಪಾಯಿ ನಮ್ದೀಗ ಸೇವಿಂಗ್ ಇದೆ. ನಮ್ಮಲ್ಲಿ ಡಿಪಾಸಿಟ್ ಹಾಗೂ ಆನ್ ಕ್ಯಾಶ್ 2,90,000 ಕ್ಯಾಶ್ ಇದೆ. ಬಾಕಿ ನಾವು ಡಿಪಾಸಿಟ್ ಇಟ್ಟಿದೆ 4,92,000 ರೂಪಾಯಿ ನಮ್ಮಲ್ಲಿ ಈಗ ಕ್ಯಾಶ್ ಇದೆ. ಅಂದ ಹಾಗೆ ಬಿಲ್ಡಿಂಗ್ ನಲ್ಲಿ 2 ದೊಡ್ಡ ಕೆಲಸ ಕೂಡ ಬಂದಿದೆ. ಅದೇನಂತ ಹೇಳಿದ್ರೆ, ಇದು ನಮ್ಮ ಬಿಲ್ಡಿಂಗ್. ಈ ನಮ್ಮ ಬಿಲ್ಡಿಂಗ್ ಮುಂಭಾಗದಲ್ಲಿ 21 ವರ್ಷದ ಮೊದಲು ಈ ಬಿಲ್ಡಿಂಗ್ ನಾವು ಕಟ್ಟುವಾಗ ಇಲ್ಲೊಂದು ಈ ಕಪ್ಪು ಕಾಣ್ತದೆ ನೋಡಿ, ಇದು ಶೀಟ್ ಹಾಕಿದ್ದೀವಿ. ಈ ಶೀಟ್ ಈಗ ಕುಂಬಾಗಿ ನೀರು ಡೈರೆಕ್ಟ್ ಮಳೆ ಬಂದಾಗ ಹೊಳೆ ಬಂದಾಗ ಅಲ್ಲಿ ನಿಲ್ತದೆ ಮುಂಭಾಗದಲ್ಲಿ, ಬಿಲ್ಡಿಂಗ್ ನ ಮುಂಭಾಗ. ಇದನ್ನು ನಾವು ಚೇಂಜ್ ಮಾಡಬೇಕು. ಚೇಂಜ್ ಮಾಡ್ಲಿಕ್ಕೆ ನಾವು ನೀವೆಲ್ಲ ನಿಮ್ಮಲ್ಲಿ ಕೇಳಿ ಎಂತ ಮುಂದೆ ವ್ಯವಸ್ಥೆ ಹೋಗಬೇಕು ಅನ್ನೋದು ಮಾಡಿದ್ದೇವೆ. ಅದಕ್ಕೆ 4 ಕೊಟೇಶನ್ ಬಂದಿದೆ. ಎಲ್ಲಾ ಕೊಟೇಶನ್ 240, 250, 260 ಈ 3 ರೇಂಜ್ ಅಲ್ಲಿ ಇದೆ. 4 ಕೊಟೇಶನ್. ಇದನ್ನು ಇನ್ನು ಮುಂದೆ ಬರುವ ಕಮಿಟಿ ಯಾರು ಅಂತ ನೋಡಿ, ಅವರಿಗೆ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ಅವರು ಇದನ್ನು ಮುಂದುವರಿಸ್ತಾರೆ. ಇದಕ್ಕೆ ಮಾಡಲೇಬೇಕು. 21 ವರ್ಷ ಆಯ್ತು. ಮೇಲೆ ಮಳೆ ಬಂದ್ರೆ ಸೀದಾ ಕೆಳಗೆ ಬರ್ತದೆ. ಆಮೇಲೆ ಮಳೆಗಾಲದಲ್ಲಿ ಒಳಗೆಲ್ಲ 1 ಫೀಟ್ನಷ್ಟು ನೀರು ನಿಲ್ತದೆ. ಈಗ ಈ ವರ್ಷ ನಿಲ್ಲಿಲ್ಲ, ಇಷ್ಟು ಜೋರಾಗಿ ಮಳೆ ಬಂದು ಕೂಡ ನೀರು ನಿಲ್ಲಿಲ್ಲ. ಅದಕ್ಕೆ ವ್ಯವಸ್ಥಿತವಾಗಿ ಎಲ್ಲ ಆಗಾಗಲೇ ನಾವು ಆಕ್ಷನ್ ತೆಗೆದು ಮಾಡ್ತಿದ್ವಿ. ಇದನ್ನು ನೋಡಿದ್ರಲ್ಲ, ಈ ಒಂದು ದೊಡ್ಡ ಪ್ರಾಜೆಕ್ಟ್ ನಮ್ಮ ಮುಂದೆ ಹೀಗಿದೆ. ಇದು ಮಾಡಿದ್ರೆ ತುಂಬಾ ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ. ನಮ್ಮ ಬಿಲ್ಡಿಂಗ್ ಕೂಡ ಒಂದು ಲುಕ್ ಬರ್ತದೆ, ಒಂದು ಲಕ್ಷಣವಾಗಿರ್ತದೆ. ಆಮೇಲೆ ಸೇಫ್. ಎರಡನೇದು, ನಮ್ಮ ಬಿಲ್ಡಿಂಗ್ ಮುಂದೆ ನೋಡುವಾಗ ಖಾಲಿ 4 ಮಾಳಿಗೆ, ಹಿಂದೆ ನೋಡಿ 9 ಮಾಳಿಗೆ 8 ಮಾಳಿಗೆ ಕಾಣ್ತದೆ ನೋಡಿ ಹಿಂಭಾಗದಲ್ಲಿ. ಇದು ಯಾರು ಒಬ್ಸರ್ವ್ ಮಾಡಲಿಲ್ಲ. ಮುಂದೆಯಿಂದ ಖಾಲಿ 4 ಮಾಳಿಗೆ, ಹಿಂದೆ ನೋಡಿ ಇಷ್ಟು ಉಂಟು ನಮ್ಮ ಹಿಂಬದಿಯಲ್ಲಿ. ಹಿಂದ್ಗಡೆಯಿಂದ ಒಮ್ಮೆ ನೋಡಿ. ಆಗ ಇದು ಈ ಬಿಲ್ಡಿಂಗ್ ಕಟ್ಟಿ ಒಮ್ಮೆ ಕೂಡ ಇದು ಪೈಂಟ್ ಆಗ್ಲಿಲ್ಲ. ಮೊದಲು ನಮ್ಗೆ ಪ್ರಮೋಟರ್ ಮಾಡಿ ಕೊಟ್ಟದಲ್ಲದೆ, ಆಮೇಲೆ ನೋಡಿ ಹುಲ್ಲು ಗಿಡ ಎಲ್ಲ ಬೆಳೆದಿ ಈ ರೀತಿಯಲ್ಲಿದೆ ಹಿಂಬದಿಯಲ್ಲಿ. ಈಗ ಇದನ್ನು ನಾವು ಪೂರ್ತಿಗೊಳಿಸಬೇಕು. ಇದು ಗೊಳಿಸಿದ್ರೆ ಒಂದು ಕಡೆ ಡ್ಯಾಮೇಜ್ ಆದ್ರೆ ಆಮೇಲೆ ಒಂದೊಂದಾಗಿ ಶುರುವಾಗ್ತದೆ. ಇದನ್ನು ಕೂಡ ಪೂರ್ತಿಗೊಳಿಸಬೇಕು. ಇದು ಪೂರ್ತಿಗೊಳಿಸಲಿಕ್ಕೆ ನಾವು ಏಷ್ಯನ್ ಕಂಪನಿಯವರನ್ನು ಕರೆಸಿದ್ವಿ. ಅವರಿಂದ ನಾವು ಕೊಟೇಶನ್ ತೆಗೆದ್ವಿ. ಇದು ಗಿಡ ಹುಲ್ಲು ಹೀಗೆಲ್ಲ ಬಂದು ಹಿಂದ್ಗಡೆ ಇದೆ. ಇದನ್ನ ಮಾಡ್ಬೇಕು. ಇದನ್ನ ಮಾಡ್ಬೇಕಾದ್ರೆ ಏಷ್ಯನ್ ಕಂಪನಿಯವರು ಹೇಳಿದ್ದಾರೆ 4.5 ಲಕ್ಷ ರೂಪಾಯಿ ಆಗ್ತದೆ. 15 ದಿನ ನಿಮ್ಮ 15ರಿಂದ 20 ದಿನದೊಳಗೆ ನಿಮ್ಮ ಬಿಲ್ಡಿಂಗ್ ನ ಪೂರ್ಣ ಪಾಯಿಂಟ್ ನಾವು ಕ್ಲಿಯರ್ ಮಾಡಿ ಸೆಟರ್ ಕೂಡ ಅದರೊಟ್ಟಿಗೆ ಮಾಡಿದ್ರೆ ಒಂದೇ ಯೂನಿಫಾರ್ಮ್ ಒಳ್ಳೆ ಒಂದು ಮಾಲ್ ಆಗಿ ಕಾಣ್ತದೆ. ಸೆಟರ್ ಮತ್ತೆ ಬಿಲ್ಡಿಂಗ್ ನ ಪೈಂಟ್. ಅದಕ್ಕೆ 4 ಲಕ್ಷದ ಚಿಲ್ಲರೆ ಅವರು ಕೊಟೇಶನ್ ಕೊಟ್ಟಿದ್ದಾರೆ. ಏಷ್ಯನ್ ಪೈಂಟ್ ಅವರು 8 ವರ್ಷ ವಾರಂಟಿ ಕೊಡ್ತಾರೆ. ಅಂಡರ್ ಕೋಟ್ ಕೊಟ್ಟು 2 ಕೋಟ್ ಪೈಂಟ್ ಅವರು ಮಾಡಿ ಕೊಡ್ತಾರೆ ಕಂಪನಿ. ನಾವು ಹೀಗೆ ಮಾಡಿಸೋದಾದ್ರೆ ಇನ್ನೂ ಒಂದು 50,000 ರೂಪಾಯಿ ಕಮ್ಮಿ ಅಲ್ಲ. ಈ 2 ಪ್ರಾಜೆಕ್ಟ್ ಇನ್ನು ಮುಂದೆ ಬರೋರಿಗೆ ಇದೆ. ಇದೆರಡು ಪೂರ್ಣಗೊಳಿಸಿದ್ರೆ ನಮ್ಮ ಬಿಲ್ಡಿಂಗ್ ಒಳ್ಳೆ ವ್ಯಾಲಿ ಬರುತ್ತೆ, ವ್ಯಾಪಾರಸ್ಥರಿಗೂ ಅನುಕೂಲ, ಕಸ್ಟಮರ್ ತುಂಬಾ ಒಳಗೆ ಬರ್ತಾರೆ. ಅದಲ್ಲದೆ ಇದು ಸ್ಮಾರ್ಟ್ ಸಿಟಿ, ದಿನಕ್ಕೂ ಎಲ್ಲ ಕಡೆ ಇಂಪ್ರೂವ್. ಅದಕ್ಕೆ ನಮ್ಮ ಬಿಲ್ಡಿಂಗ್ ಕೂಡ ಇಂಪ್ರೂವ್ ಆಗಬೇಕು. ಇದು ಹಳೆ ಸ್ಟೈಲಲ್ಲಿ ಇದ್ರೆ ಇನ್ನೂ ನಡೀಲಿಕ್ಕೆ. ಸ್ಮಾರ್ಟ್ ಸಿಟಿ ಆದಾಗ ಎಲ್ಲ ಅಪ್ ಟು ಡೇಟ್ ಇರಬೇಕು. ಈಗ ಅಂದ ಹಾಗೆ ಬಿಲ್ಡಿಂಗ್ ನ ಬಾಕಿ ಇದ್ದ ಪೇಪರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆ, ಏನು ತೊಂದರೆ ಇಲ್ಲ. ಇದೆರಡು ಕೆಲಸವನ್ನು ಪೂರ್ತಿಗೊಳಿಸಬೇಕು. ಅದಕ್ಕೆ ತಮ್ಮೆಲ್ಲರ ಒಪ್ಪಿಗೆ ನಮಗೆ ಬೇಕು. ಅದು ಸಣ್ಣ ಬಾಯಿದ ಪ್ರಾಬ್ಲಮ್ ಇದೆ, ಅವ್ರು ಹೇಳಿ ಸಾಲ್ವ್ ಮಾಡ್ತಾರೆ. ಮತ್ತೆ ನಾವೀಗ ವೇಟ್ ಮಾಡ್ತೇವೆ ಏನಂತ ಹೇಳಿದ್ರೆ, ಈ ಬಿಲ್ಡಿಂಗ್ ನ ಮುಂಬದಿಯಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ 2 ಕಡೆಯಲ್ಲಿ ಕೂಡ ಒಂದು ಡ್ರೈನೇಜ್ ಸ್ಮಾರ್ಟ್ ಸಿಟಿ ಅಪ್ರೂವಲ್ ಆಗಿದೆ. ಲೈಟ್ ಕಂಬ ಹೋಗ್ತದೆ, ತೋಡು ಬರ್ತದೆ. ತೋಡು ಬಂದಾಗ ಹೊಸರು ನೀರು ನಮ್ಮ ಬಿಲ್ಡಿಂಗ್ ಕೆಳಗೆ ಬರೋದಿಲ್ಲ, ಕಮ್ಮಿ ಆಗ್ತದೆ. ಅರ್ಧಕ್ಕಿಂತ ಜಾಸ್ತಿ ಅದು ಹೋಗ್ತದೆ. ಪಾನಿ ಚಾರು ತರವೇನ ಹೇಗೋ ಸ್ಮಾರ್ಟ್ ಸಿಟಿಯಲ್ಲಿ ಒಂದು ಪೈಪ್ ಲೈನ್ ತೋಡ್ ಬರ್ಲಿಕ್ಕೆ ಅದೀಗ ಅವರು ಸರ್ವೆ ಮಾಡಿ ಅಪ್ರೂವಲ್ ಮಾಡ್ತಾರೆ. ಈಗ 1 ತಿಂಗಳಲ್ಲಿ ಈ ಕಡೆ ಆಗಿ ಶುರು ಆಗ್ತದೆ, ಈ ಕಡೆ 2 ಕಡೆ ಕೆಲಸ ಶುರು ಆಗ್ತದೆ. ಆವಾಗ ಇದೆಲ್ಲ ಆದ ನಂತರ ನಾವು ಈ ಕೆಲಸ ಹಿಡಿಬೇಕು. ಆವಾಗ ಬಿಲ್ಡಿಂಗ್ ಚಂದ ಕಾಣ್ತದೆ. ಇಷ್ಟೇ. ಇದೆರಡಕ್ಕೆ ನೀವು ಇನ್ನು ಮುಂದೆ ಬರುವ ಕಮಿಟಿಯಲ್ಲಿ ಮಾಡಬೇಕಾ ಬೇಡವಾ? ಆಲ್ರೆಡಿ ನಮ್ಮ ಹತ್ರ 4 ಲಕ್ಷ ಚಿಲ್ಲರೆ ಪೇಮೆಂಟ್ ಇದೆ. ಆಯ್ತಾ, ಪೇಮೆಂಟ್ ಇದೆ. ಇನ್ನ ಬರುವ ಪೇಮೆಂಟ್ ಅಲ್ಲಿ ನಾವು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೇವೆ. ಮತ್ತೇನು ಗೊತ್ತಾ, ಮೇಲೆಯಿಂದ ನೀರು ಸೋರುವ ಶೀಟ್ ಇಂದ ಉಂಟಲ್ಲ, ಶೀಟ್ ಇದು ನಮ್ಮ ಪ್ರಮೋಟರ್ ಆದಂತ ಇವರು ಕೂಡ ಒಂದು ಆಫರ್ ಮಾಡಿದ್ದಾರೆ. ಮೇಲೆದಿಗೆ ನೀವು ಮಾಡುವಾಗ ಇಷ್ಟು ನಾವು ಕೊಡ್ತೇವೆ, ಮಿಡ್ಲಿಂದ ಸ್ವಲ್ಪ ಕಲೆಕ್ಷನ್ ಮಾಡಿ. ಮತ್ತೆ ಕೆಳಗೆ ಇರುವಂತ ನಮ್ಮ ದುಬೈ ಮಾರ್ಕೆಟಿನ ಸೇಟ್ BH ಹಮೀದ್ ಸಾಹೇಬ್, ಕೆಳಗೆ ದುಬೈ ಮಾರ್ಕೆಟಿನ ಸೀಟಿನ ನೀರು ಕೆಳಗೆ ಅದು ಚೇಂಜ್ ಮಾಡ್ಲಿಕ್ಕೆ ಮೇಲಿನ ನಮ್ಮ ಇವರು ಜಮೀರ್ ಅಂಬರ್ ಅವರು ಒಂದು ಅಮೌಂಟ್ ಕೊಡ್ತೇನೆ. ಮತ್ತೆ ಮುಂಭಾಗದ ಶಾಪಿನವ್ರ ಹತ್ರ ಎಲ್ಲ ಕಲೆಕ್ಷನ್ ಮಾಡಿ ನಾವು ಕಮಿಟಿಯಿಂದ ಅರ್ಧ ಪೇಮೆಂಟ್ ನಾವು ಹಾಕ್ತೇವೆ. ಆಮೇಲೆ ಕೆಳಗಿನವರು ನೀವೇನಾದ್ರೂ ಒಂದು ಸ್ವಲ್ಪ ದೊಡ್ಡ ಮನಸ್ಸು ಮಾಡ್ಬೇಕು. ಮಾಡುವ ಅದು ರೈಟ್ ಆಗಿರ್ಬೇಕು. ದುಬೈ ಸರ್
ಇಕ್ಬಾಲ್ ಅಂಬರ್ ಅವರು ಹೇಳ್ತಾ ಇದ್ದಾರೆ ಅದು ದುಬೈ ಮಾರ್ಕೆಟ್ಗೆ ಅಲ್ಲ ಸರ್, ಅದು ಒಂದು ಬಿಲ್ಡಿಂಗ್ ನಲ್ಲಿ ಒಂದು ಭಾಗ ಒಬ್ಬೊಬ್ಬರಿಗೆ ಅಂತ ನಾವು ಹಂಚಲಿಕ್ಕೆ ಆಗುದಿಲ್ಲ. ಇಂಪಾರ್ಟೆಂಟ್ ಅಂದ್ರೆ ಮುಂಭಾಗದಲ್ಲಿರುವ ಶಾಪಿನವರು ಎಲ್ಲರಿಗೂ ಬಂತು, ಲೆಫ್ಟ್ ರೈಟ್ ಎರಡು ಕೂಡ ಬಂತಾಯ್ತಲ್ಲ ಸರ್. ಹಾಗೆ ತಾವೆಲ್ಲರೂ ನಮಗೆ ಅದಕ್ಕೆ ಹೆಲ್ಪ್ ಮಾಡ್ಬೇಕು. ಆ ಶೀಟು ಮತ್ತೆ ಪೈಂಟ್ ಇದೆರಡು ಮುಗಿದ್ರೆ ಮತ್ತೆ ನಮ್ಮ ಬಿಲ್ಡಿಂಗ್ ಮೇಜರ್ ವರ್ಕ್ ಎಲ್ಲ ಮುಗಿದ ಮತ್ತೆ ಸಣ್ಣ ಸಣ್ಣ ಮೇಂಟೆನೆನ್ಸ್ ಅದು ದಿನ ಹೋದಾಗ ಹೋಗ್ತಾ ಇರ್ತದೆ. ಅಲ್ಲಿ 2,000 3,000 ಕಲೆಕ್ಟ್ ಮಾಡಿ ಅಂತ. ಆಗ ಕೊರೋನಾ ಎನ್ನ ಮಹಾಮಾರಿಯಿಂದ ವ್ಯಾಪಾರ ಕಮ್ಮಿ ಇದ್ದ ಕಾರಣ ನಾವು ಯಾರ ಹತ್ರ ಕೈ ಚಾಚಲಿಕ್ಕೆ ಹೋಗ್ಲಿಲ್ಲ. ಅಲ್ಲೇ ಬ್ಯಾಲೆನ್ಸ್ ಮಾಡ್ತಾ ಬಂದ್ವಿ. ಬ್ಯಾಲೆನ್ಸ್ ಮಾಡಿಸಿದೆ ಈ ಕೆಲಸ ಇಟ್ಟು ನೀವೆಲ್ಲ ಒಪ್ಪಿಗೆ ಅನ್ಕೊಂಡ್ರೆ ನೀವು ಅವರು ಮುಂದುವರಿಸ್ತಾರೆ. ಯಾವುದು ಈ ಎರಡು ಕೆಲಸ ಶೀಟಿನ ಬೇಕಾ ಬೇಡವಾ ಇಲ್ಲಿ ಅಂದ್ರೆ ನೀವು ಗಡಿ ಸಿಕ್ಕೋದಿಲ್ಲ, ನೀವು ವರ್ಷಕ್ಕೊಮ್ಮೆ ಮಾತ್ರ ಮೀಟ್ ಆಗ್ತೀರಾ. ಆಗ ನೀವು ಹೇಳ್ಬೇಕಾಗ್ತದೆ ಸರ್. ಡೆವಲಪ್ಮೆಂಟ್ ಅನ್ನೋದು ಎಲ್ಲ ಮಾಡಲಿಲ್ಲ, ನಮಗೆ ಬರ್ಡನ್ ಆಗ್ತದೆ. ಅದಕ್ಕೆ ಅದು ಬಂದ ತಕ್ಷಣ ಮಾಡೋದು ಒಳ್ಳೇದು. ಮತ್ತೆ ಸಿಂಕಿಂಗ್ ಫಂಡ್ಸ್ ಒಳ್ಳೇದು. ಒಂದು 1,000 2,000 ಒಂದು ಡಿಸೈಡ್ ಮಾಡಿ ಎಲ್ಲರೂ ಹಾಕಿದ್ರೆ ಎಮರ್ಜೆನ್ಸಿ ಒಂದು ಇರ್ತದೆ ನಮ್ಮ ಫಂಡ್. ಯಾವಾಗ ಎಲ್ಲರೂ ಮೀಟಿಂಗ್ ಕರೀಲಿಕ್ಕೆ ಆಗುದಿಲ್ಲ. ಒಂದು ಫಂಡ್ ಇದ್ರೆ ಯಾವಾಗ ಒಂದು ಡಿಸಿಷನ್ ತಗೊಂಡು ಸಣ್ಣ ಅಮೌಂಟ್ ಎಲ್ಲ ಅವರೇ ಖರ್ಚು ಮಾಡ್ತಾ ಹೋಗ್ಬೋದು. ಪೆಂಡಿಂಗ್ ವಿಷಯದಲ್ಲಿ ಈಗ ಹಣ ಎಲ್ಲ ಕೊಡುವ ಕಷ್ಟ ಇದೆ. 2,000 3,000 ಒಂದು ಅಂಗಡಿಯವರು. ನಾನು ಹೇಳುದು ಪೈಂಟಿಂಗ್ನ ಕೆಲಸ ಮಾಡೋದು ಒಳ್ಳೇದು. ಇದು ನೆಕ್ಸ್ಟ್ ಇಯರ್ ನೋಡ್ಬೋದು. ಈಗ ಮನ್ಸೂನ್ ಸೀಸನ್ ಹೋಯ್ತು, ಹೋಗಿ ಮುಗೀತು. ನೆಕ್ಸ್ಟ್ ಇಯರ್ ಅದು ಮಾಡುವ. ನಾವು ಈ ವರ್ಷ ಪೈಂಟಿಂಗ್ ಮಾಡುವ ಅಂತ ನೋಡಿ. ನೀವೆಲ್ಲರ ಅಭಿಪ್ರಾಯ ಅವರು ಓನರ್ಸ್ ಅವರು ಕೂಡ ಎಂತ ಹೇಳಿದ್ರು, ಇನ್ನು ನೆಕ್ಸ್ಟ್ ಮಳೆ ಬರ್ಬೇಕಾದ್ರೆ 6 ತಿಂಗಳ ಉಂಟು, ಅಲ್ಲಿವರೆಗೆ ನಮ್ಮ ಪ್ರೀ ಫಂಡ್ ಆದ್ರೆ ಮಾಡುವ, ಈಗ ಫಸ್ಟ್ ಪೈಂಟಿಂಗ್ ಪೇಪರ್ಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮೆಲ್ಲ ಅಭಿಪ್ರಾಯ ಹೇಳಿ. ಯಾಕಂದ್ರೆ ನಿಮ್ದೆಲ್ಲ ಒಪ್ಪಿಗೆ ಮೇರೆಗೆ ನಾವು ಮಾಡ್ಬೇಕು. ಎಂತ ಮಾಡೋದು ಪೈಂಟ್ ಮಾಡ್ಬೇಕಾ ಇದು ಮಾಡ್ಬೇಕು ಬೇಗ ಹೇಳಿ. सीट पहले अर्जेंट है, सीट डालेंगे तो अच्छा है, क्योंकि इकबाल भाई सीट का अभी पानी का बहुत प्रॉब्लम आ रहा है, क्योंकि हर साल पानी में इतना ऊपर जो है ना वो बहुत पानी गिर रहा है. पानी गिर के अगर नीचे जाएगा ना तो हमारा बिल्डिंग गवर्नमेंट की बिल्डिंग ऐसा बिल्डिंग बन जाएगा, क्योंकि सीट का वो जो पूरा फॉरवर्ड का सीट पूरा खत्म हो गया, तो पानी पूरा नीचे आ रहा है. समझ में? इसके लिए पेंट से भी पहले अपना सीट डालना जरूरी है. ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಂತ ಮಾಡಬೇಕು ಫಸ್ಟ್ ಅದೇ ಮಾಡೋದಾ? ಶೀಟ್ ಕೆಲಸ ಫಸ್ಟ್ ಮಾಡಿ ಮತ್ತೆ ಮಾಡಬಹುದು. ಸೇಫ್ಟಿ ಫಸ್ಟ್. ನಾಸಿರ್ ಭಾಯ್ ಹೇಳಿ. ಆಯ್ತು, ಹಾಗಾದ್ರೆ ನಾವು ಫಸ್ಟ್ ಶೀಟಿನ ಕೆಲಸ ಮುಂದುವರಿಸೇವೆ. 2:40 ರಿಂದ 2:60 ಕೊಟೇಶನ್ ಬಂದಿದೆ. ಅದರ ಮಿಡ್ಲ್ ಅಲ್ಲಿ ಈ ಹೊಸ ಕಮಿಟಿಯವರು ತೀರ್ಮಾನ ಮಾಡ್ತಾರೆ. ಆಯ್ತು, 2 ವರ್ಷ 2 ವರ್ಷ ಆಯ್ತು. ನಮ್ಮ ಈ ಬಿಲ್ಡಿಂಗ್ ಪ್ರಮೋಟರ್ ಇವರು ಜಮೀರ್ ಅಂಬರ್ ಅಂತ ಹೇಳಿ ಹೆಸರು. ವೃತ್ತಿಯಲ್ಲಿ ಅವರು ಚಾರ್ಟರ್ಡ್ ಅಕೌಂಟೆಂಟ್. ನಿಮ್ಗೆ ಯಾರು ಪರಿಚಯ ಆಗಲಿಕ್ಕೆ ಈ ಬಿಲ್ಡಿಂಗ್ ನ ಪ್ರಮೋಟರ್ ಒಂದು ಪಾಲಿಮಾರ್ ಸಾಹೇಬ್ರು, ಎರಡನೇದು ಜಮೀರ್ ಅಂಬರ್ ಅವರು, ಮೂರನೇದು ಹೈದರ್, ಅಲ್ಲ ಇವರು ಇಕ್ಬಾಲ್ ಹೈದರ್. ಹೀಗೆ ಹೋಗಿ ಒಂದು 7-8 ಜನ ಓದಿಸಲಿ ನಾನು ಓದಿ ಹೇಳಿದ್ದೆ. ನಮ್ಮ ಈ ಲ್ಯಾಂಡ್ ಇರೋದು 40 ಮತ್ತು 25 65 ಜಾಗದಲ್ಲಿ ಈ ನಮ್ಮ ಬಿಲ್ಡಿಂಗ್ ಎಲ್ಲ ಇದೆ. ಈ ಬಿಲ್ಡಿಂಗ್ ಪ್ರಾಪರ್ಟಿ ಕಾರ್ಡ್, ಪಾನ್ ಕಾರ್ಡ್, ಇನ್ಕಮ್ ಟ್ಯಾಕ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಅದೆಲ್ಲ ಸರಿಯಾಗಿ ರೀತಿಯಲ್ಲಿದೆ. ಅಂದಾಗೆ ನಾವು ಇವರನ್ನು ಯಾಕೆ ಗುರುತ ಮಾಡಿದ್ದೆ ಅಂದ್ರೆ ಇವರು 2 ವರ್ಷ ಆಯ್ತು ಮೀಟಿಂಗ್ ಕೂಡ ಬರುವುದಿಲ್ಲ. ಅಂದ್ರೆ ಇವರ ಬಿಸಿ ಇದ್ದಾರೆ, ಮತ್ತೆ ಹೆಲ್ತ್ ಪ್ರಾಬ್ಲಮ್ ಸಣ್ಣ ಇದರಿಂದ ಬರಲಿಲ್ಲ. ಆದ್ದರಿಂದ ಇವರು ಈಗ ಈ ಸಭೆಗೆ ಎಲ್ಲರ ಮುಂದೆ ಬಂದಿದ್ದಕ್ಕೆ ನಮಗೆಲ್ಲ ತುಂಬ ಹೃದಯದಿಂದ ತುಂಬಾ ಸಂತೋಷವಾಯಿತು. ಎರಡನೇದಾಗಿ ಇವರನ್ನು ನಾವು ನಮ್ಮ ಎಲ್ಲಾ ವಿಷಯದಲ್ಲೂ ನಾವೇನಾದ್ರೂ ಒಂದು ರೆಫರ್ ಹೇಳಿದ್ರೆ ಸಾಬ್ ಹೀಗೆ ಅಂತ ಹೇಳಿದ್ರೆ ಆಯ್ತು, ನನ್ನದು ನಾನು ಕಳಿಸ್ಕೊಡ್ತೇನೆ. ನಮಗೆ ಮೊದಲು ಮೆಸ್ಕಾಮಿದ ಡಿಪಾಸಿಟ್ 7 ಲಕ್ಷ ಚಿಲ್ಲರೆ ಇಡಬೇಕು. ಆಗ ನಮಗೆ ಒಂದು ಅಮೌಂಟ್ ಬೇಕು. ಆಗ ಕೂಡ ಅವರು 1 ಲಕ್ಷ ರೂಪಾಯಿ ಕಳಿಸ್ಕೊಟ್ಟಿದ್ದಾರೆ. ಎಲ್ಲದರಲ್ಲೂ ತುಂಬಾ ಇದು ಮಾಡಿದ್ದಾರೆ. ಸಹನೆ ಈಗಲೂ ಕೂಡ ಮೇಲೆದು ಕಂಪ್ಲೀಟ್ ಫ್ಲೋರ್ ಅವರ ಇದರಲ್ಲೇ ಇದೆ, ಮಾರಲಿಲ್ಲ. ಅವರ ಪ್ರಮೋಟರು ಕೂಡ ಹೌದು, ಈಗ ಬಿಲ್ಡಿಂಗ್ ಅರ್ಧದ ಹತ್ತಿರ ಓನರ್ ಕೂಡ ಹೌದು. ಹಾಗೆ ಇವರಿಗೆ ನಾವೆಲ್ಲ ಓನರ್ಸ್ ಎಲ್ಲರೂ ಸೇರಿ ಒಂದು ಸನ್ಮಾನ ಮಾಡಿ ತುಂಬ ಹೃದಯದಿಂದ ಕಳಿಸಬೇಕು. ಹಾಗೆ ಆ ಸನ್ಮಾನಕ್ಕೆ ಅವರು ಹಾಜರಾಗಿ ಅವರನ್ನು ಸನ್ಮಾನ ಮಾಡೋದು ನಮ್ಮ ಆದಮ್ ಅಂತ ಹೇಳಿ ಅವರು ಕರ್ನಾಟಕ ಗವರ್ಮೆಂಟ್ ECU ಅವರಿಗೆ ಶಾಲನ್ನು ಒದಗಿಸಿ ವ್ಯವಸ್ಥಿತ ಮಾಡಬೇಕು. ಸಮೀರ್ ಭಾಯ್
ನಮ್ಮ ಬಿಲ್ಡಿಂಗ್ ಇನ್ನೊಬ್ಬರು ಪ್ರಮೋಟರ್ ಆಗಿ ಜಿ ಕೃಷ್ಣಾಜಿ ಪಾಲೆಮಾರ್, ಮಾಜಿ ಸಚಿವರು ಕರ್ನಾಟಕ ಗವರ್ಮೆಂಟ್, ಅವರ ಪರ್ಸನಲ್ ಅಡ್ವೈಸರ್ ಆದಂತ ಸೂರಜ್ ಕುಮಾರ್ ಕಲ್ಯ, ಒಂದೇ ಅಡ್ರೆಸ್ ಅಲ್ಲ, ಅವರು ಕೂಡ ಈ ಬಿಲ್ಡಿಂಗ್ನ ಶಾಪ್ ಓನರ್, ಮತ್ತೆ ನಮ್ಮ ಕಮಿಟಿಯ ಒಂದು ಅಂಗ. ಮೂರನೇದಾಗಿ ಸೋಷಿಯಲ್ ವರ್ಕರ್, ನಮ್ಮ ಎಲ್ಲಾ ಕೆಲಸಕ್ಕೂ ಹತ್ತಿರದಿಂದ ಸಿಗುವಂತ ಒಂದು ಗಣ್ಯ ವ್ಯಕ್ತಿ, ಅವರನ್ನು ಕೂಡ ನಮ್ಮ ಯುಎಯಲ್ಲಿ ಉದ್ಯಮಿ ಆದಂತ ಶರೀಫ್ ಮೂಡುಬಿದ್ರಿ ಅವರು, ಅವರಿಗೆ ಸಾಲನ್ನು ಒದಗಿಸಿ ಈ ಸಮಾರಂಭದ ಒಂದು ಯಶಸ್ವಿ ಮಾಡಿಕೊಡಬೇಕು ಹೇಳ್ತಾರೆ. ಈಗ ಹೊಸದಾಗಿ ಒಂದು ಕಮಿಟಿ ನಿರ್ವಹಿಸಬೇಕು, ನಾವು ಓನರ್ಸ್ ಮಾತ್ರ. ಈಗ ಹಳೆ ಕಮಿಟಿ ಇಲ್ಲಿಗೆ ಮುಗಿದೋಯ್ತು, ಡೀಸೆಲ್ ಆಯ್ತು, ಇನ್ನು ಯಾವ ಇದು ಇಲ್ಲ, ಇನ್ನೇನಾದ್ರೂ ಆಗ್ಬೇಕಾದ್ರೆ ಹೊಸ ಕಮಿಟಿಯಿಂದ ಆಗ್ಬೇಕು. ಹೊಸ ಕಮಿಟಿಯಲ್ಲಿ ಈ ಬಿಲ್ಡಿಂಗ್ಗೋಸ್ಕರ ಕೆಲಸ ಮಾಡಲು ನಿಮ್ಮದೇನಾದ್ರೂ ಪ್ರಾಬ್ಲಮ್ ಇದೆಯಾ ಇದ್ರೆ ಹೇಳಿ, ಮಾತಾಡ್ಬೋದು, ಧೈರ್ಯವಾಗಿ ಮಾತಾಡ್ಬೋದು. ಸರ್, ಏನಾದ್ರೂ ಪ್ರಾಬ್ಲಮ್ ಬಿಲ್ಡಿಂಗ್ ಕೊರತೆಗಳಿದ್ರೆ ಹೇಳಿ, ಇಲ್ಲದಿದ್ರೆ ಇನ್ನು ಆಗುವ ಕಮಿಟಿ ಆಫೀಸ್ ನೋಡಿ, ಇನ್ನು ಯಾವ್ದ ಇಲ್ಲಿ ನಿಮಗೇನಾದ್ರೂ ಕೊರತೆ ನೋಡಿ, ನಾವೆಲ್ಲ ಒಟ್ಟು ಸೇರಾಗಿ ತಯಾರು ಮಾಡುವಂತ ಈ ಕಮಿಟಿ. ಇದರಲ್ಲಿ ದೊಡ್ಡವ ಸಣ್ಣವ ಎಂತ ಇಲ್ಲ. ಯಾವ ಕಮಿಟಿ ನಿರ್ವಹಣೆ ಆಗ್ತದೆ ಅವ್ರದಲ್ಲಿ ನಂಬರ್ ಆಗ್ತವೆ, ಹೆಸರು ನಂಬರ್, ಯಾರು ಯಾವ ಪದವಿಲ್ಲ, ಅವನಿಗೆ ಅಲ್ಲಿ ಹೋಗಿ ಫೋನ್ ಮಾಡಿ ಅವನ ಕುತ್ತಿಗೆ ಹಿಡಿದು ಕೇಳ್ಬೋದು, ಯಾಕೆ ಆಗ್ಲಿಲ್ಲ, ಏನಾಗ್ಲಿಲ್ಲ ಅಂತೇಳಿ. ಅಲ್ಲಿ ಪ್ರೆಸಿಡೆಂಟ್ ಆಗ್ಲಿ, ಸೆಕ್ರೆಟರಿ ಆಗ್ಲಿ, ಅವ್ರದೆಲ್ಲ ಅಲ್ಲಿ ನಂಬರ್ ಇರ್ತದೆ. ನಮ್ಮ ಆಫೀಸಿನ ಬೋರ್ಡ್ ಅಲ್ಲಿ ಮುಂಭಾಗದಲ್ಲಿ ನಂಬರ್ ಇರ್ತದೆ. ನಿಮ್ಗೇನಾದ್ರೂ ಕಮ್ಮಿ ಕಂಡ್ರೆ ನೀವು ಅಲ್ಲಿ ಹೋಗಿ ಕೇಳ್ಬೋದು. ಎಸ್, ಈಗ ಹೊಸ ಆಫೀಸ್ ಬೇರರ್ ತಯಾರಾಗಬೇಕಾದ್ರೆ ಇದರಲ್ಲಿ 11 ಜನ ಆಗ್ಬೇಕು. 11 ಜನ ಆಫೀಸ್ ಬೇರರ್ ಆಗುವಾಗ 3 ಜನ ಟ್ರೆಜರರ್, ಅಕೌಂಟೆಂಟ್ ಟ್ರೆಜರರ್ ಮತ್ತೆ ಸೆಕ್ರೆಟರಿ, ಪ್ರೆಸಿಡೆಂಟ್, ಮೂರು ಕಳೆದ ನಂತರ ಬಾಕಿ 8 ಜನ ಮೆಂಬರ್. ಇವರು ಒಟ್ಟು ಕೂಡಿ ಮೀಟಿಂಗ್ ಆಗೋದು. ಮೀಟಿಂಗ್ ಆಗ್ಬೇಕಾದ್ರೆ ಕೋರಮ್ ಆಗಬೇಕು. ಈಗ ಒಂದು ಸಿದ್ಧಾಂತ ಇದೆ, ಅದು ನೆಕ್ಸ್ಟ್ ಆಪ್ಷನ್. ಈಗ ಹೊಸ ಕಮಿಟಿಯಲ್ಲಿ ಜಾಯಿನ್ ಆಗ್ಲಿಕ್ಕೆ ಯಾರಲ್ಲಿ ಇದ್ದೀರಾ ಎಲ್ಲ ಕೈ ಎತ್ತಿ ಹೆಸರು ಬರೆಯಲು ಶುರು ಮಾಡಿ. ಸೆಂಟ್ರಲ್ ಹೋಟೆಲ್ನ ಮಾಲೀಕ, ಹೆಸರು ಬರೀರಿ, ಹೆಸರು. ಯಾರು ಹೇಳ್ತೀರಿ? ಜನ ಮೆಂಬರ್ ಆಗ್ಬೇಕು. 11 ಜನ ಬಿಲ್ಡಿಂಗ್ ಗೋಸ್ಕರ ಕೆಲಸ ಮಾಡ್ಲಿಕ್ಕೆ ದಿನಕ್ಕೆ 1 ಗಂಟೆ ಆದ್ರು. ಇಬ್ರಾಹಿಂ ನಂದು ಹಾಕಿದ್ದಾರೆ. ಹೇಳಿ ಯಾರ್ಯಾರ ಒಬ್ಬೊಬ್ಬರಿಗೆ ಒಂದೊಂದು ಹೆಸರು. ಇವರು ಅಬ್ಬಾಸ್, ಮುಂದುವರಿಸಿ. ಅವ್ರು ಹೇಳಿ, ಯಾರು ಹೇಳ್ಬೇಕು. ಸರ್, ನಮ್ಗೆ ಟಾಪಿನ ರೈಟ್ಸಿಗೆ ಒಬ್ಬರು ಬೇಕು. ಅದಕ್ಕೆ ಒಂದಾಗಿ ಮಾತ್ರ ನಮ್ಮ ಕೆಲಸ ಆಗ್ತದೆ. ಜಮೀರ್ ಅಂಬರ್ ಅವರ ಅನಾರೋಗ್ಯದ ಕಾರಣ ಅವರಿಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಅವರ ಅಂದ್ರೆ ಇಕ್ಬಾಲ್ ಬಾಯನ್ನ ಹಾಕ್ತೇವೆ. ಇಕ್ಬಾಲ್, ಯಶವಂತ್ ರಾಹುಲ್, ನೀಮಲತಾ. ಈಗ ಈ ಸಲ ನಮ್ಮ ಈ ಕಮಿಟಿಯಲ್ಲಿ 2 ಜನ ಇದ್ದಾರೆ ಆಯ್ತಾ, ಲೇಡೀಸ್. ಸಂತೋಷದ ಸುದ್ದಿ. ವಿಲ್ಮಾ ಡಿಸೋಜಾ, ಪರ್ಬತ್, ಇಬ್ರಾಹಿಂ ಪರ್ಬತ್. ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡ್ಲಿಕ್ಕೆ ಬನ್ನಿ ಮುಂದೆ. ನಾವೆಲ್ಲ ಒಟ್ಟು ಸೇರಿ ಮಾಡುವ, ಬಿಸ್ನೆಸ್ ವ್ಯಾಪಾರ ಮಾಡುವ. ಬಿಲ್ಡಿಂಗ್ ಗೋಸ್ಕರ ಒಂದು ಅರ್ಧ ಗಂಟೆ ಅಷ್ಟೇ. ಬಾಬುಲಾಲ್ ಹಾಗೆ. ರಹೀಂ, ಇಬ್ರಾಹಿಂ, ಸೂರಜ್, ಯಶವಂತ್ ರಾವಲ್, ಅಬ್ಬಾಸ್, ಇಕ್ಬಾಲ್ ಅಂಬರ್, ಹೇಮಲತಾ, ಪರ್ಬತ್, ವಿಲ್ಮಾ ಡಿಸೋಜಾ, ಬಾಬುಲಾಲ್, ಕಾಲುರಾಮ್, ಸೂರಜ್. ಹೊಸ ಕಮಿಟಿ ಮೆಂಬರ್ ರಹೀಂ ಭಾಯ್, ಇಬ್ರಾಹಿಂ ಭಾಯ್, ಸೂರಜ್ ಭಾಯ್, ಯಶವಂತ್ ರಾವಲ್, ಅಬ್ಬಾಸ್, ಇಕ್ಬಾಲ್ ಅಂಬರ್, ಹೇಮಲತಾ, ಪರ್ಬತ್, ವಿಲ್ಮಾ ಡಿಸೋಜಾ, ಬಾಬುಲಾಲ್, ಕಾಲುರಾಮ್. हो गया 11 ಇದರಲ್ಲಿ ಪ್ರೆಸಿಡೆಂಟ್ ಯಾರು, ಸೆಕ್ರೆಟರಿ ಯಾರು, ಅದೆಲ್ಲ ನೀವೊಂದು ಮಾತು ಹೇಳಬೇಕು, ಹೆಸರು ಹೇಳಬೇಕು ಎಲ್ಲರೂ.
ಇವರು ಲಾಸ್ಟ್ ಟೈಮ್ ಆಗಿದ್ದಾರೆ, ರಹೀಂ ಭಾಯ್ ಆಗಿದ್ದಾರೆ. ಬೇರೆ ಯಾರಾದರೂ ಇದ್ರೆ ಹೇಳಿ. ಪ್ರೆಸಿಡೆಂಟ್ ರಹೀಂ ಭಾಯ್ ಆಯ್ತು, ಸೆಕ್ರೆಟರಿ ಇಬ್ರಾಹಿಂ ಅವ್ರದ್ದು ಮಾಡಿ, ಪ್ರಮೋಟ್ ಮಾಡಿ. ಟ್ರೆಜರರ್ ಚಲೋ ವಿಲ್ ಮಾಡಿ ಟ್ರೆಜರರ್. प्रेसिडेंट रहीम भाई, ओके ओके सेक्रेटरी इब्राहिम भाई, ओके और ट्रेजर बनाया विल्मा को. सब जाओ, धन्यवाद धन्यवाद. ತುಂಬಾ ಸಂತೋಷವಾಯಿತು ನೀವೆಲ್ಲ ಇನ್ನೊಮ್ಮೆ ನನ್ನನ್ನ ಆರಿಸಿದ್ದಕ್ಕೆ. ಅದರಲ್ಲೊಂದು ಸಣ್ಣ ವಿಷಯ, 1 ವರ್ಷ ನಾನು ಪೂರ್ತಿಗೊಳಿಸಿದ್ದೇನೆ. ಎರಡನೇದಾಗಿ ಅಂದ್ರೆ ಇವರಿಗ ಯಾರಾದ್ರೂ ಒಂದೊಂದು ಮೌಕ ಕೊಡಿ. ಚೇಂಜ್ ಆದಾಗ ಒಬ್ಬೊಬ್ಬರ ವರ್ಕ್, ಒಬ್ಬೊಬ್ಬರು ಮಾಡೋ ಫಂಡಿಂಗ್ ಬಗ್ಗೆ ನಮ್ಗೆ ಗೊತ್ತಾಗಬೇಕಲ್ಲ. ಅಲ್ಲ, ಅದಕ್ಕೆ ನೀವೆಂತ ಮಾಡಬೇಕು, ಚೇಂಜ್ ಒಂದೇ ಇದು ಆಗಬಾರ್ದು. ಅದೆಂತ ಹೇಳ್ತಾನೆ ಯಾವಾಗ ಅದು ಬೇಡ. ನಾನು 1 ವರ್ಷ ಆಗಿದ್ದೇನೆ, 10 ವರ್ಷದ ಮೊದಲು ಒಮ್ಮೆ ಆಗಿದ್ದೆ. 10 ವರ್ಷದ ನಂತರ ಈಗ ಒಂದು ಸಿಕ್ತು, ಅದನ್ನು 1 ವರ್ಷ ಕೊರೋನಾ ಕಾಲದಲ್ಲಿ ಇದನ್ನು ಪೂರ್ತಿಗೊಳಿಸಿದ್ದೇನೆ. ಅಲ್ಲ, ಇದು ಮುಂದುವರಿಯಲಿ. ಈ ವರ್ಷ ಒಂದು ತಗೊಳ್ಳಿ, ನೆಕ್ಸ್ಟ್ ಈ ವರ್ಷ ಹಾಗೆ ಮುಂದುವರಿಯಲಿ. ಮತ್ತೆ 12 ವರ್ಷ ನಿಮ್ಮ ಈ ಬಿಲ್ಡಿಂಗ್ನ ಸೇವೆ ಮಾಡಲು ನಮಗೆ ಅವಕಾಶ ಸಿಕ್ತು. ಧನ್ಯವಾದಗಳು.